ತೋಟಗಾರಿಕಾ ಇಲಾಖೆ ಬಂಟ್ವಾಳ ಹಾಗೂ ತಾಲೂಕು ಪಂಚಾಯತ್ ಬಂಟ್ವಾಳ ಇವರ ಜಂಟಿ ಆಶ್ರಯದಲ್ಲಿ ಕೃಷಿ ಸಖಿಯರಿಗೆ 2 ದಿನಗಳ ಕಾಲ ಜೇನು ಸಾಕಾಣಿಕೆ ತರಬೇತಿ ಕಾರ್ಯಕ್ರಮ ಬಿಸಿ ರೋಡಿನ ತಾಲೂಕು ಪಂಚಾಯತ್ ಜಿಎಸ್ಬಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ದಿನೇಶ್ ಉದ್ಘಾಟಿಸಿ ಮಾತನಾಡಿದರು. ಸಹಾಯಕ ತೋಟಗಾರಿಕಾ ನಿರ್ದೇಶಕ ಮಂಜುನಾಥ್, ಸಂಪನ್ಮೂಲ ವ್ಯಕ್ತಿಗಳಾದ ಲಕ್ಷಣ್ ಗೌಡ ಮತ್ತು ರಾಧಾಕೃಷ್ಣ ಹಾಗೂ ಇಲಾಖಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಗತಿಪರ ರೈತರು ಪ್ಲಸ್ ಉಪನ್ಯಾಸಕರು ಆಗಿದ್ದಾರೆ. ಅದರ ಜೊತೆಗೆ ಮನೆಯಲ್ಲಿ ಜೇನು ಕಟ್ಟಿಗೆನ ಇಟ್ಕೊಂಡು ಮನೆಯಲ್ಲಿ ಬೇರೆಯವರ ತೋಟದಲ್ಲಿ ಅವರು ಸ್ವಲ್ಪ ಜಾಗ ಕಡಿಮೆ ಬೇರೆಯವರ ತೋಟದಲ್ಲಿ ಅವರು ಜೇನು ಕಟ್ಟಿಗೆಯನ್ನು ಇಟ್ಕೊಂಡು ಜೇನನ್ನು ಸಾಕ್ತಾ ಇದ್ದಾರೆ. ಅಥವಾ ಪಕ್ಷಿ ಇದೆ ಅಥವಾ ಮನುಷ್ಯ ಇದ್ದಾನೆ, ಇವರೇ ನನಗೆ ತೊಂದರೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮ ಸ್ವರಕ್ಷಣೆಗೋಸ್ಕರ ಅದರಲ್ಲಿ ಯಾವುದು ಕೆಲಸಗಾರ ಕ್ಷೇತ್ರ ಮಟ್ಟದಲ್ಲಿ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ತಾವೆಲ್ಲ ಮನೆಗಳಿಗೆ ಭೇಟಿ ನೀಡ್ತಾ ಇದ್ದೀರ. ಈ ಒಂದು ಯೋಜನೆಯ ಸದುಪಯೋಗವನ್ನು ಜನರಿಗೆ ತಲುಪಿಸಬೇಕು. ಇಂತಹ ಒಂದು ಏನು ಸಾಕಣೆಯಿಂದ ಜನರು ಏನು ತಮ್ಮ ಆದಾಯಗಳನ್ನು ವೃದ್ಧಿಸಿಕೊಳ್ಳಬಹುದು ಅಂತ ದೃಷ್ಟಿಯಲ್ಲಿ ನಾವು ಈ ಒಂದು ತರಬೇತಿಯನ್ನು ಆಯಿಸ್ತೀವಿ. ಪ್ರಥಮವಾಗಿ ನನ್ನ ಹಿರಿಯ ಸಹಾಯಕ ತೋಟಗಾರಿಕಾ ಇವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಕೃಷಿ ಸಚಿವರಿಗೆ ಇಂಥ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಹಳ ತಮಗೆ ಗೊತ್ತಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇನು ಕೃಷಿ ಕುಟುಂಬದಲ್ಲಿ ನಾವು ಬಂದಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಜೇನು ಸಾಕಣೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಸಾಕಾಗಿಲ್ಲ. ಭಾಳಷ್ಟು ಜನ ನಮ್ಮ ಮನೆಗಳಲ್ಲಿ 1-2 ಜೇನು ಕುಟುಂಬಗಳು